ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ಮಣಿಪಾಲ ಸಾಹಿತ ಪ್ರಜನನ ಕೇಂದ್ರವು ಸಂತಾನಹೀನ ದಂಪತಿಗಳಿಗೆ ನೀಡುತ್ತಿರುವ ಯಶಸ್ವಿ ಸೇವೆಯ 33ನೇ ವರ್ಷದ ಆಚರಣೆಯನ್ನ ಸಂಭ್ರಮದಿಂದ ಆಚರಿಸಿದರು. ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಟಿಎಂಎ ಪೈ ಆಡಿಟೋರಿಯಂನಲ್ಲಿ ನಡೆದ ಈ ಸಮಾರಂಭದಲ್ಲಿ ಈ ಕೇಂದ್ರದ ಮೂಲಕ 10,000 ಶಿಶುಗಳಿಗೆ ಜನ್ಮ ನೀಡಿದೆ ಎಂದು ಘೋಷಿಸಲಾಯಿತು. ಕಾರ್ಯಕ್ರಮದಲ್ಲಿ ಈ ಕೇಂದ್ರದ ಸಹಾಯದಲ್ಲಿ ಜನಿಸಿದ ಮಕ್ಕಳಿಗಾಗಿ ಹಲವು ಮನೋರಂಜನಾ ಚಟುವಟಿಕೆ ಮತ್ತು ಆಟಗಳನ್ನು ಆಯೋಜಿಸಲಾಗಿತ್ತು. ಇದು ಕಾರ್ಯಕ್ರಮಕ್ಕೆ ಬಂದಿದ್ದ ಮಕ್ಕಳು ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಸಹಾಯತ ಸಂತಾನೋತ್ಪತ್ತಿ ಕಾರ್ಯವಿಧಾನದ ಮೂಲಕ ಜನಿಸಿದ ಬಹಳಷ್ಟು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಕೇಂದ್ರದ ಮೂಲಕ ಜನಿಸಿದ ಮೊದಲ ಐವಿಎಫ್ ಮಗುವಿಗೆ ಈಗ 23 ವರ್ಷ. ನಂತರ ನಡೆದ ಸರಳ ಸಭಾ ಕಾರ್ಯಕ್ರಮದಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಅವರು ಅತಿಥಿಗಳಾಗಿದ್ದರು. ಈ ವೇಳೆ ಮಾತನಾಡಿದ ಅವರು, ಕೇಂದ್ರವು ಸಮಾಜ ಮತ್ತು ಮನುಕುಲದ ಪ್ರಯೋಜನಕ್ಕಾಗಿ ಹಲವು ವರ್ಷಗಳಿಂದ ಮಾಡಿದ ಕೆಲಸಗಳನ್ನು ಶ್ಲಾಘಿಸಿದರು. ಮಕ್ಕಳನ್ನು ನೋಡುವಾಗ ತುಂಬಾ ಒಂದು ಸಂತೃಪ್ತಿಯ ಭಾವ ನಮ್ಮಲ್ಲಿ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಆಸ್ಪತ್ರೆಯ ಮೂಲಕ ಇಂತಹ ಒಂದು ಸೇವೆಯನ್ನು 10,000 ದಂಪತಿಗಳಿಗೆ ಕೊಟ್ಟಿದ್ದಕ್ಕೆ ಇದಕ್ಕೆ ನಾನು ಮುಖ್ಯ ಕಾರಣ ನಮ್ಮ ಡಾಕ್ಟರ್ ಪ್ರತಾಪ್ ಸರ್ ಹಾಗೂ ಅವರ ಎಲ್ಲ ತಂಡದವರಿಗೂ ಕೂಡ ನಾನು ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಹಾರ್ದಿಕ ಕಂಗ್ರಾಚುಲೇಷನ್ಸ್ ಡಾಕ್ಟರ್ ಪ್ರತಾಪ್ ಸರ್ ಅಂಡ್ ದಿಸ್ ಎಂಟೈರ್ ಟೀಮ್. ನಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಈಗಿನ ಮುಖ್ಯವಾಗಿ ಈ ನಗರ ಪ್ರದೇಶದಲ್ಲಿ ದಂಪತಿಗಳಲ್ಲಿ ಸಾಮಾನ್ಯವಾಗಿ ಈಗ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ರೀತಿಯಲ್ಲಿ ಸಮಸ್ಯೆ ಬರ್ತಾ ಇದೆ. ಸೊ ನೀವೆಲ್ಲ ಬಂದಿರೋದು ಕೂಡ ನಮಗೆ ಬಹಳ ಸಂತೋಷವಾಗ್ತದೆ. ನಿಮ್ಮ ಮೂಲಕ ಇತರರಿಗೂ ಇದರ ಬಗ್ಗೆ ಇಲ್ಲಿರೋ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಕೇಂದ್ರದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಪ್ರತಾಪ್ ಕುಮಾರ್ ಅವರು 1990ರಲ್ಲಿ ಮಣಿಪಾಲ ಸಹಾಯತ ಪ್ರಜನನ ಕೇಂದ್ರವನ್ನು ಹೇಗೆ ಪ್ರಾರಂಭಿಸಲಾಯಿತು ಮತ್ತು ಬಂಜೇತನದ ಕ್ಷೇತ್ರದಲ್ಲಿ ಈ ಉನ್ನತ ಯಶಸ್ಸಿನ ಮಟ್ಟವನ್ನು ಹೇಗೆ ತಲುಪಿದೆ ಎಂಬುದರ ಕುರಿತು ಒಂದು ಅವಲೋಕನವನ್ನು ನೀಡಿದರು. ಕೇಂದ್ರವು ಮೊದಲು ಸರಳವಾದ ಕಾರ್ಯವಿಧಾನದೊಂದಿಗೆ ಪ್ರಾರಂಭವಾಯಿತು. ನಂತರ 1998ರಲ್ಲಿ ಟೆಸ್ಟ್ ಟ್ಯೂಬ್ ಬೇಬಿ ಕಾರ್ಯವಿಧಾನವನ್ನು ಪ್ರಾರಂಭಿಸಿತು ಎಂದು ಡಾಕ್ಟರ್ ಪ್ರತಾಪ್ ಹೇಳಿದ್ರು. ಇವತ್ತು ಬಂದಿದ್ದು ತುಂಬಾ ಸಂತೋಷ ನಮಗೆ. ಯಾಕೆಂದ್ರೆ ನಮಗೆ 10,000 ಮಕ್ಕಳೆಲ್ಲ ಡೆಲಿವರಿ ಆಗಿದೆ. ಇಲ್ಲಿ ಹತ್ತಿರದವರೆಲ್ಲ ಬಂದಿದೆ ಅಂತ ತುಂಬಾ ಸಂತೋಷ. ಸೊ ವಿ ಸ್ಟಾರ್ಟೆಡ್ ಲಾಂಗ್ ಬ್ಯಾಕ್ ಅವರ್ ಇನ್ಫರ್ಟಿಲಿಟಿ ಸರ್ವಿಸಸ್ ಇನ್ ದ ಇಯರ್ 1990, ಬಟ್ ವಿ were not doing test tube babies, we were doing simpler procedures. ಆಮೇಲೆ 98ಗೆ ನಾವು ಶುರು ಮಾಡಿದ್ದು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್. I cannot forget all the team members, especially Dr. Satish Adiga was with me from many years, right from day one of what we started. I must appreciate all his techniques are very good in fertilizing sperms and embryos and very well. ತಂತ್ರಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನ ಸುಧಾರಣೆಗಳಿಂದಾಗಿ ಕೇಂದ್ರವು ಬಂಜೇತನದ ಚಿಕಿತ್ಸೆಗಾಗಿ ಅತ್ಯಾಧುನಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಕೇಂದ್ರವು ಪುರುಷ ಉಪಫಲವತ್ತತೆಯ ಮೌಲ್ಯಮಾಪನಕ್ಕಾಗಿ ಸಂಪೂರ್ಣ ಸುಸಜ್ಜಿತ ಆಂಡ್ರಾಲಜಿ ಪ್ರಯೋಗಾಲಯವನ್ನು ಹೊಂದಿದೆ ಮತ್ತು ಅಲ್ಪಾವಧಿಯ ದೀರ್ಘಾವಧಿಯ ಶೇಖರಣೆಗಾಗಿ ವೀರ್ಯ ಬ್ಯಾಂಕಿಂಗ್ ಅನ್ನು ಹೊಂದಿದೆ. ಭ್ರೂಣಶಾಸ್ತ್ರ ಪ್ರಯೋಗಾಲಯವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ. ಫಲವತ್ತತೆಯ ವರ್ಧನೆಗಾಗಿ ಲ್ಯಾಪ್ರೋಸ್ಕೋಪಿಕ್ ಮತ್ತು ಹಿಸ್ಟ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು. ಸಮಾರಂಭದಲ್ಲಿ ಮಣಿಪಾಲ ಸಾಹಿತ ಪ್ರಜನನ ಕೇಂದ್ರದ ಪ್ರಾಧ್ಯಾಪಕ ಮತ್ತು ಮುಖ್ಯ ಭ್ರೂಣಶಾಸ್ತ್ರಜ್ಞ ಡಾಕ್ಟರ್ ಸತೀಶ್ ಅಡಿಗ ಉಪಸ್ಥಿತರಿದ್ದರು. ಜಯಂತ್ ಐತಾಳ್, ವಿ4 ನ್ಯೂಸ್, ಉಡುಪಿ.